ಕರಕಲಾದ ಕಾರಿನೊಳಗೆ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ದೊರಕಿದೆ. ಬೈಂದೂರು ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು, ಆನಂದ್ ದೇವಾಡಿಗ ಕೊಲೆಯಾದ ವ್ಯಕ್ತಿ. ನಿರಪರಾಧಿ ವ್ಯಕ್ತಿಯನ್ನ ಕೊಲೆಗೈದ ಸರ್ವೇಯರ್ ಕಾರ್ಕಳ ಮೂಲದ ಸದಾನಂದ ಶೇರ್ವೇಗರ್ ಮತ್ತು ಆತನ ಸಹಚರರನ್ನ ಬಂಧಿಸಲಾಗಿದೆ. ಆದರೆ ಇಲ್ಲಿರುವ ವಿಚಾರ, ಈ ಒಂದು ಕೊಲೆಗೆ ಸಾಥ್ ನೀಡಿದ್ದು ಮತ್ತು ಅವರಿಗೆ ಸಹಾಯವಾಗಿದ್ದು ಒಂದು ಚಲನಚಿತ್ರ. ಹಾಗಿದ್ರೆ ಇಲ್ಲಿದೆ ಒಂದು ಫುಲ್ ಡೀಟೇಲ್ಸ್. ಒತ್ತಿನೆಣೆಯಲ್ಲಿ ನಡೆದ ವ್ಯಕ್ತಿಯೊಬ್ಬರ ಕೊಲೆಗೆ ಒಂದು ಚಲನಚಿತ್ರ ಪ್ರೇರಣೆ ಆಯಿತು. ಹೀಗೊಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒತ್ತಿನೆಣೆ ಕಾರು ಮತ್ತು ವ್ಯಕ್ತಿಯ ದಹನ ಸೇಮ್ ಟು ಸೇಮ್ ಮಲಯಾಳದ ಕುರುಪ್ ಚಿತ್ರದ ಯಥಾಸೃಷ್ಟಿ. ಕುರುಪ್ ಎಂಬ ಯೋಧ ಸ್ಮಗ್ಲರ್ ಆಗಿ ಬದಲಾಗ್ತಾನೆ. ಬಳಿಕ ಆತನಿಗೆ ಡಿಪ್ರಮೋಟ್ ಆಗುತ್ತೆ. ಸ್ಟೋರ್ ಕೀಪರ್ ಆಗಿ ಹಿಂಬಡ್ತಿ ಪಡಿತಾನೆ. ಇದು ಅವನಿಗೆ ಇನ್ನಷ್ಟು ಸ್ಮಗ್ಲಿಂಗ್ ಮಾಡೋಕೆ ಅವಕಾಶ ಸಿಗೋದಕ್ಕೆ ಕಾರಣ ಆಗುತ್ತೆ. ಬಳಿಕ ಊರಿಗೆ ಬಂದವನು ತಾನೇ ಸತ್ತು ಹೋಗಿರೋ ತರ ಪ್ಲಾನ್ ಮಾಡಿ ತನ್ನನ್ನೇ ಹೋಲುವ ಇನ್ನೊಬ್ಬ ವ್ಯಕ್ತಿಯನ್ನ ಕಾರ್ನಲ್ಲಿ ಸುಟ್ಟು ತಾನು ಎಸ್ಕೇಪ್ ಆಗ್ತಾನೆ. ಬಳಿಕ ಬೇರೆ ಬೇರೆ ಹೆಸರಿನಲ್ಲಿ ಸಾಕಷ್ಟು ವ್ಯವಹಾರ ಮಾಡ್ತಾನೆ. ಒತ್ತಿನೆಳೆಯಲ್ಲಿ ನಡೆದ ಕೊಲೆಯ ಸೂತ್ರಧಾರ ಪ್ರಮುಖ ಆರೋಪಿ ಸದಾನಂದ ಸೇರೆಗಾರ್ ಸೇಮ್ ಟು ಸೇಮ್ ಕುರುಪ್ ಪ್ಲಾನ್ ಅನ್ನೇ ಇಲ್ಲಿ ನಕಲು ಮಾಡಿದ್ದಾನೆ. ಸದಾನಂದ ಸೇರೆಗಾರ್ ಕಾರ್ಕಳದಲ್ಲಿ ಸರ್ವೆ ಲೈಸೆನ್ಸ್ ಹೊಂದಿದ್ದ. ಸ್ಥಳವೊಂದರ ನಕ್ಷೆ ನಕಲಿ ಮಾಡಿದ ಆರೋಪದಲ್ಲಿ ಆತನ ಮೇಲೆ 2019ರಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ತಾನು ಜೈಲು ಪಾಲಾಗುವ ಭೀತಿಯಿಂದ ಈ ಕೃತ್ಯ ನಡೆಸಲು ಯೋಚಿಸಿದ್ದ. ಆತ ಕುಂದಾಪುರ, ಕಾರ್ಕಳ ಹಲವು ಕಡೆ ವ್ಯವಹಾರ ಮಾಡಿಕೊಂಡಿದ್ದ. ಕ್ರಿಮಿನಲ್ ಹಿನ್ನೆಲೆ ಹೊಂದಿದ ಈತ ತನ್ನನ್ನು ತಾನೇ ಸತ್ತು ಹೋಗಿರುವಂತೆ ಬಿಂಬಿಸಲು ಕುರುಪ್ ಪ್ಲಾನ್ ಮಾಡಿದ್ದ. ಅದರಂತೆ ಆತನನ್ನೇ ಹೋಲುವ ಕಾರ್ಕಳದ ಆನಂದ ದೇವಾಡಿಗ ಎಂಬ ಮೇಸ್ತ್ರಿಯೊಬ್ಬನಿಗೆ ಶಿಲ್ಪಾ ಪೂಜಾರಿ ಎಂಬ ಹೆಣ್ಣಿನ ಆಸೆ ತೋರಿಸಿ ಆತನಿಗೆ ಕಾರ್ಕಳದಲ್ಲಿ ಸರಿ ಕೊಡಿಸಿ ವಯಾಗ್ರ ಎಂದು ನಿದ್ದೆ ಮಾತ್ರೆ ತಿನ್ನಿಸಿ ಆತನನ್ನ ಕಾರಲ್ಲಿ ಒತ್ತಿನೆಣೆಗೆ ಕರೆದೊಯ್ದಿದ್ದ. ಬಳಿಕ ಒತ್ತಿನೆಣೆಯ ನಿರ್ಜನ ಪ್ರದೇಶದಲ್ಲಿ ಆನಂದ ಮತ್ತು ಕಾರನ್ನ ಸುಟ್ಟು ಹಾಕಿದ. ಅಲ್ಲಿಂದ ಸದಾನಂದನಿಗೆ ಬರೋದಕ್ಕೆ ಆತನ ಭಾವನವರಾದ ಸತೀಶ್ ದೇವಾಡಿಗ ಮತ್ತು ನಿತಿನ್ ದೇವಾಡಿಗ ಸಹಕರಿಸಿದ್ದಾರೆ. ಬಳಿಕ ಶಿಲ್ಪಾ ಜೊತೆ ಬೆಂಗಳೂರಿಗೆ ತಪ್ಪಿಸಿಕೊಂಡು ಹೋಗಲು ಪ್ಲಾನ್ ಮಾಡಿದ್ದ. ಆದರೆ ವಿಧಿಯಾಟ ಬೇರೆ ಇತ್ತು. ಇವರು ಹೋಗುತ್ತಿದ್ದ ಬಸ್ ಕೆಟ್ಟು ಹೋದ ಕಾರಣ ಮತ್ತೆ ಕಾರ್ಕಳಕ್ಕೆ ವಾಪಸ್ಸಾದರು. ಟಾಲ್ ಗೇಟ್ ಮಾಹಿತಿ, ಪೆಟ್ರೋಲ್ ಪಂಪ್ ದೃಶ್ಯಗಳು ಆರೋಪಿಗಳನ್ನ ದಿನದೊಳಗೆ ಹಿಡಿಯುವುದಕ್ಕೆ ಸಾಧ್ಯವಾಗಿದೆ. ಸದ್ಯ ಎಲ್ಲರೂ ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸರ ಚಾಣಾಕ್ಷತನಕ್ಕೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ. ಆದರೆ ಅಮಾಯಕ ಆನಂದ ದೇವಾಡಿಗ ಮಾಡದ ತಪ್ಪಿಗೆ ಹಿಂಸಾತ್ಮಕವಾಗಿ ಕೊಲೆಯಾಗಿದ್ದಾನೆ.